ಪುತ್ತೂರು ತಾಲೂಕಿನ ಪೆರ್ಲಂಪಾಡಿಯ ಕೊಲ್ತಿಗೆ ಯುವಕ ಮಂಡಲ ಇದರ ಆಶ್ರಯದಲ್ಲಿ ಯುವಕ ಮಂಡಲದ ಗೌರವ ಸಲಹೆಗಾರರಾದ ಜಯರಾಮ್ ಕೆ ಪೆರ್ಲಂಪಾಡಿಯವರ ಸ್ಮರಣಾರ್ಥ ಕೆಸರ್ದ ಕಂಡೋಡೊಂಜಿ ದಿನ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಿದರು. ಪೆರ್ಲಂಪಾಡಿಯ ಕೃಷಿ ಪ್ರಶಸ್ತಿ ವಿಜೇತ ದಿವಂಗತ ಪಟ್ಲ ನಾಗಪ್ಪಗೌಡರ ಗದ್ದೆಯಲ್ಲಿ ಕೆಸರ್ದ ಕಂಡೋಡೊಂಜಿ ದಿನ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿದ್ರು. ಪ್ರತಿಯೊಬ್ಬರು ಕೆಸರು ಗದ್ದೆಯಲ್ಲಿ ಮಿಂದೆದ್ದು ಸಂಭ್ರಮಿಸಿದ್ರು. ಇದೇ ವೇಳೆ ನೇಚಿ ನಾಟಿ ಕಾರ್ಯವೂ ನಡೆಯಿತು. ಅದರಲ್ಲೂ ಪಾಡ್ತನ ಎಲ್ಲರ ಗಮನ ಸೆಳೆಯಿತು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಯುವಕ ಮಂಡಲದ ಅಧ್ಯಕ್ಷರಾದ ಭರತ್ ರಾಜ್ ಕುತ್ಕುಳಿ, ಕಾರ್ಯದರ್ಶಿ ವಿಜೇಶ್ ರೈ ಕೆಳಗಿನ ಮನೆ, ಖಜಾಂಚಿ ಜನಾರ್ದನ ಪತ್ರೋಡಿ ಮೂಲೆ, ಪ್ರಮೋದ್ ಕುಮಾರ್ ಪವನ್ ದೊಡ್ಡಮನೆ, ದಿವಂಗತ ಜಯರಾಮ್ ಪೆರ್ಲಂಪಾಡಿಯವರ ಸಹೋದರರಾದ ಗುರುಪ್ರಸಾದ್ ಪೆರ್ಲಂಪಾಡಿ, ಹರಿಪ್ರಸಾದ್ ಪೆರ್ಲಂಪಾಡಿ ಹಾಗೂ ಯುವಕ ಮಂಡಲದ ಪದಾಧಿಕಾರಿಗಳು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಪುತ್ತೂರು.